ಓಕೆ ಸ್ಟಾರ್ಟ್ ಮಾಡಿದ್ರಿಗೆ ಓಕೆ ಹಂಗೆ ಕಟ್ಟು ಅಂತ ರೆಡಿಯಾ? ಎಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇವತ್ತು ಕಂಚಿ ಕಾಮಕೋಟಿ ಮಠದ ಪೀಠಾಧಿಪತಿಗಳು ಆಗಮನವಾಗ್ತಾ ಇದ್ದಾರೆ. ಈಗ ಪುರಪ್ರವೇಶದ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಇರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ ಯಾವ ರೀತಿಯಾದಂತಹ ಸಂಭ್ರಮದ ವಾತಾವರಣ ಇದೆ. ಒಂದು ಬಹಳ ವಿಶೇಷವಾಗಿ ಇಲ್ಲಿ ಒಂದು ಬಹಳ ವಿಶೇಷವಾಗಿ ಇಲ್ಲಿ ಆನೆಗಳನ್ನ ಅಲಂಕೃತಗೊಂಡು ಈ ಒಂದು ಭವ್ಯದ ಆನೆಗಳು ಕೂಡ ಸರ್ವ ರೀತಿಯಲ್ಲಿ ಒಂದು ಹಲೋ ಓಕೆ ಸ್ಟಾರ್ಟ್ ಮಾಡಿದ್ರಿಗೆ ಓಕೆ ಹಂಗೆ ಕಟ್ಟು ಅಂತ ರೆಡಿಯಾ? ಎಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇವತ್ತು ಕಂಚಿ ಕಾಮಕೋಟಿ ಮಠದ ಪೀಠಾಧಿಪತಿಗಳು ಆಗಮನವಾಗ್ತಾ ಇದ್ದಾರೆ. ಈಗ ಪುರಪ್ರವೇಶದ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಇರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ ಯಾವ ರೀತಿಯಾದಂತಹ ಸಂಭ್ರಮದ ವಾತಾವರಣ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ಕ್ಷೇತ್ರದ ಆನೆಗಳು ಕೂಡ ಸರ್ವ ರೀತಿಯಲ್ಲಿ ಒಂದು ಬಹಳ ವಿಶೇಷವಾಗಿ ಇಲ್ಲಿ ಆನೆಗಳನ್ನ ಅಲಂಕೃತಗೊಂಡು ಈ ಒಂದು ಭವ್ಯವಾದಂತಹ ಮೆರವಣಿಗೆಗೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತದ್ದನ್ನ ತಾವೀಗ ಗಮನಿಸ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ಈ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇರುವಂತಹದ್ದು. ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ನಲ್ಲಿ ಮಾತ್ರ ಈ ನೇರ ಪ್ರಸಾರ ನಡೀತಾ ಇರುವಂತದ್ದು. ಬಹಳ ವಿಶೇಷವಾಗಿ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಂಚಿ ಕಾಮಕೋಟಿ ಮಠದ ಪೀಠಾಧಿಪತಿಗಳ ಆಗಮನಕ್ಕೆ ಸರ್ವ ರೀತಿಯಲ್ಲೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಜ್ಜಾಗಿದೆ. ಇದೀಗ ಕ್ಷೇತ್ರದ ಮುಖ್ಯ ದ್ವಾರದ ಮುಂಭಾಗದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿಶೇಷವಾಗಿ ಅವರನ್ನ ಪುರಪ್ರವೇಶದ ಕ್ಷಣವನ್ನ ಒಂದು ಸ್ವಾಗತಿಸೋದಕ್ಕೆ, ಪುರಪ್ರವೇಶದ ಕ್ಷಣಕ್ಕೆ ಯಾವ ರೀತಿಯಾಗಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ತಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಅದ್ಧೂರಿಯಾದಂತಹ ಕಾರ್ಯಕ್ರಮ, ವೈಭವಯುತವಾದಂತಹ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಕಲ ರೀತಿಯಲ್ಲಿಯೂ ಕೂಡ ಸಜ್ಜಾಗಿದೆ. ಬಹಳ ವಿಶೇಷವಾಗಿ ಮುಖ್ಯ ದ್ವಾರದ ಬಳಿಯಲ್ಲಿ ಈ ಒಂದು ಅವರ ಪುರಪ್ರವೇಶಕ್ಕೆ ಸಜ್ಜಾಗಿರುವಂತಹದ್ದು. ಜೊತೆಗೆ ಚೆಂಡೆಯ ತಂಡ ಬಹಳ ವಿಶೇಷವಾಗಿ ರೆಡಿಯಾಗಿದೆ. ಆ ಚೆಂಡೆಯ ತಂಡ ರೆಡಿಯಾಗಿ ನಿಂತಿರೋದನ್ನ ಕೂಡ ತಾವೀಗ
ಪ್ರವೇಶಕ್ಕೆ ಸಜ್ಜಾಗಿರುವಂತಹದ್ದು. ಜೊತೆಗೆ ಚೆಂಡೆಯ ತಂಡ ಬಹಳ ವಿಶೇಷವಾಗಿ ರೆಡಿಯಾಗಿದೆ. ಆ ಚೆಂಡೆಯ ತಂಡ ರೆಡಿಯಾಗಿ ನಿಂತಿರೋದನ್ನ ಕೂಡ ತಾವೀಗ ಎಲ್ಲ ರೀತಿಯಂತಹ ಸಕಲ ಸಿದ್ಧತೆಗಳು ಇಲ್ಲಿ ಧರ್ಮಸ್ಥಳದ ಈ ಮೆರವಣಿಗೆಗೆ ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಪೂರ್ಣ ಕುಂಭ ಸ್ವಾಗತ. ಆಮೇಲೆ ನಮ್ಮ ದೇವಸ್ಥಾನದ ಪದ್ಧತಿ ಹೇಗುಂಟು ಆ ದೇವಸ್ಥಾನದ ಪದ್ಧತಿ ಎಲ್ಲ ವ್ಯವಸ್ಥೆಯಲ್ಲಿ ವೇದಘೋಷಗಳು ಅಂದ್ರೆ ರುದ್ರ ವಿಶೇಷವಾಗಿ ಅಂದ್ರೆ ಈ ಕಾರಲ್ಲಿ ಮಾಡುವಂಥದ್ದು ಬಹಳ ಅಪೂರ್ವ. ಯಾಕಂದ್ರೆ ಕೆಲವು ನಮ್ಮ ಶೃಂಗೇರಿ ಸ್ವಾಮಿಗಳಿಗೆಲ್ಲ ಪಲ್ಲಕ್ಕಿಗಳಾಗ್ತದೆ, ಆದ್ರೆ ಈ ಸ್ವಾಮಿಗಳು ಹೇಳಿದ್ದಾರೆ ಯಾವ ಕಾರು ಆಗ್ತದೆ. ನಾವು ಮೊದಲು ಇಂಥ ಸ್ವಾಮಿಗಳು ಬರುವಾಗಲೂ ಕಾರಲ್ಲಿ ಮಾಡಿದ್ದೇವೆ, ಹಾಗಾಗಿ ಈ ಕಾರಲ್ಲಿ ನಾವು ನೋಡಿ ರಥದ ಅಲಂಕಾರವನ್ನ ಬಹಳ ವಿಶೇಷವಾಗಿ ಮಾಡಲಾಗಿದೆ ಸರ್. ಬಗ್ಗೆ ಏನ್ ಹೇಳ್ತೀರಿ? ರಥದ ಅಲಂಕಾರ ರಥದ ಅಲಂಕಾರ ಮಾಡಿ ಪೂಜಾ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ಬೇಕು ಅಂತ ಪೂಜೆ ಹೆಗಡೆ ಅವರದ್ದು ಇಷ್ಟ ಪ್ರಕಾರ ಇದನ್ನು ಬಹಳಷ್ಟು ಅಲಂಕಾರ ಮಾಡಿದ್ದಾರೆ. ಇಲ್ಲಿ ದೊಡ್ಡ ಗೇಟ್ ಇಂದಲೇ ಅವರನ್ನು ಅಲಂಕಾರ ಮಾಡಿಕೊಂಡು ಶ್ರೀಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಲ್ಲಿ ನಾವಿದ್ದೇವೆ. ಮುಖ್ಯ ದ್ವಾರದ ಬಳಿಯಲ್ಲಿ ನಾವಿರುವಂತದ್ದು. ಯಾವ ರೀತಿಯಾಗಿ ಇಲ್ಲಿಯ ಸಂಭ್ರಮ ಇದೆ ಅನ್ನುವಂಥದ್ದನ್ನು ನಾವೀಗೆಲ್ಲ ನೋಡ್ತಾ ಇದ್ದೀವಿ. ಶ್ರೀಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕ್ಷೇತ್ರ ಧರ್ಮಸ್ಥಳದ ಮತ್ತು ಕ್ಷೇತ್ರ ಧರ್ಮಸ್ಥಳದ ಅಕ್ಷೇತ್ರ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಸ್ವಾಮೀಜಿಗಳನ್ನ ಸ್ವಾಗತಿಸುವುದಕ್ಕಾಗಿ ಬಹಳ ವಿಶೇಷವಾಗಿ ಇಲ್ಲೆಲ್ಲರೂ ಕೂಡ ಸೇರ್ಕೊಂಡು ಸ್ವಾಗತಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕ್ಷೇತ್ರದ ಸಂಪ್ರದಾಯದ ಪ್ರಕಾರ ಬಹಳ ವಿಶೇಷವಾಗಿ ಕ್ಷೇತ್ರದ ಅರ್ಚಕ ವೃಂದ ಎಲ್ಲರೂ ಸೇರ್ಕೊಂಡು ಕ್ಷೇತ್ರದ ಸಂಪ್ರದಾಯದ ಪ್ರಕಾರ ಈ ಒಂದು ಸ್ವಾಗತಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಬಹಳ ಅದ್ದೂರಿ ಕಾರ್ಯಕ್ರಮವನ್ನ ಮಾಡ್ಕೊಂಡಿರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನೇರವಾಗಿ ಇಲ್ಲಿಂದ ಕ್ಷೇತ್ರ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಂಗಣದಿಂದ ಮೆರವಣಿಗೆ ಸಾಗಲಿಕ್ಕಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಂಚಿ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ವೈಭವಯುತವಾದಂತಹ ಮೆರವಣಿಗೆ ದೃಶ್ಯವನ್ನ ತಾವೀಗ ಕೆಲವೇ ಕ್ಷಣಗಳಲ್ಲಿ ನೋಡ್ಲಿಕ್ಕಿದ್ರೆ ಆ ಸಂಭ್ರಮದ ಕ್ಷಣಗಳನ್ನು ಕೂಡ ತಾವೀಗ ಕೆಲವೇ ಕ್ಷಣಗಳಲ್ಲಿ ನೋಡ್ತಾ ಇದ್ರಿ. ಬಹಳ ವಿಶೇಷವಾಗಿ ಈ ಒಂದು ಸಂಭ್ರಮ ಉತ್ಸಾಹ ಎಲ್ಲವೂ ಕೂಡ ಇಲ್ಲಿ ಮನೆ ಮಾಡಿರುವಂತಹದ್ದು. ಬಹಳ ಅದ್ದೂರಿ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಬಹಳ ವಿಶೇಷವಾದಂತಹ ತಯಾರಿ ಎಲ್ಲವೂ ಕೂಡ ನಡೀತಾ ಇದೆ.
ಅವರ ಪೂರ್ವ ಕಾರ್ಯಗಳನ್ನ ನಾವೀಗ ಇದೀಗ ಇಲ್ಲಿ ಕಳಸ ಹೊತ್ತು ನಿಂತಿರುವಂತಹ ಎಲ್ಲ ಮಹಿಳೆಯರಿದ್ದಾರೆ. ಆ ಮಹಿಳೆಯರು ಕೂಡ ಪೊಲೀಸ್ ಎಲ್ಲರೂ ಕೂಡ ಕಳಸ ಹಿಡಿದು ಈ ಕಾರ್ಯಕ್ರಮಕ್ಕೆ ಒಂದು ಸಾಂಪ್ರದಾಯಿಕವಾದಂತಹ ಸ್ವಾಗತವನ್ನ ಕೋರೋದಕ್ಕೆ ರೆಡಿಯಾಗಿದ್ದಾರೆ. ಬಹಳ ವಿಶೇಷವಾಗಿ ಎಲ್ಲ ಮಹಿಳೆಯರ ತಂಡ ಈ ಒಂದು ವಿಶೇಷ ಮೆರವಣಿಗೆಗೆ ಸಜ್ಜಾಗಿರುವಂತಹದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಮಹಿಳೆಯರು ಕಳಸ ಹೊತ್ತು ಇಲ್ಲಿ ಕ್ಷೇತ್ರದ ಮುಖ್ಯ ದ್ವಾರದಿಂದ ಈ ನೇರ ಪ್ರಸಾರ ಆಗ್ತಾ ಇದೆ. ಆ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಎಲ್ಲರೂ ಕೂಡ ಕಳಸ ಹೊತ್ತು ಈ ಒಂದು ಮೆರವಣಿಗೆಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಸಿದ್ಧತೆಗಳು ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಬಹಳ ಅದ್ದೂರಿ ಕಾರ್ಯಕ್ರಮ, ಬಹಳ ವಿಶೇಷವಾದ ಕಾರ್ಯಕ್ರಮ. ಸಾಂಪ್ರದಾಯಿಕ ಸ್ವಾಗತಕ್ಕೆ ಮಹಿಳೆಯರು ಕೂಡ ಸರ್ವ ರೀತಿಯಲ್ಲಿ ಸಜ್ಜಾಗಿರುವಂತಹ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಿನ ಒಂದು ಕಾರ್ಯಕ್ರಮವಾಗಿ ಸಿದ್ಧಗೊಳಿಸಲಾಗಿದೆ. ಕ್ಷೇತ್ರ ಧರ್ಮಸ್ಥಳಕ್ಕೆ ಪೂಜ್ಯ ಶಂಕರಾಚಾರ್ಯ ಅನುಗ್ರಹ ಭಾಷಣಕ್ಕೆ ಭಕ್ತಾದಿಗಳು ಕೂಡ ಯಾವ ರೀತಿಯಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಬಹಳ ಅದ್ದೂರಿ ಕಾರ್ಯಕ್ರಮಕ್ಕೆ ಸಕಲ ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಬಹಳ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಂಚಿಯ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಕಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಪೂಜ್ಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಗಳ ಆಗಮನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸರ್ವ ರೀತಿಯಲ್ಲಿ ಸನ್ನದ್ಧಗೊಂಡಿದ್ದು ಅದ್ಧೂರಿ ಮತ್ತು ಸಾಂಪ್ರದಾಯಿಕ ಮೆರವಣಿಗೆಗೆ ಸಕಲ ರೀತಿಯಾದಂತಹ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಕಂಚಿಯ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಪೂಜ್ಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರ ಆಗಮನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಜ್ಜಾಗಿರುವಂತಹದ್ದು. ವಿಶೇಷವಾದಂತಹ ರಥದ ಮೂಲಕ ಅವರನ್ನ ಇಲ್ಲಿ ಪುರಪ್ರವೇಶ ಮಾಡಿಸಲಾಗ್ತಾ ಇದೆ. ಸಾಂಪ್ರದಾಯಿಕವಾದಂತಹ ಸ್ವಾಗತ ಜೊತೆಗೆ ಅದ್ಧೂರಿ ಚೆಂಡೆ ವಾದನ ಜೊತೆಗೆ ವಿವಿಧ ವಾದ್ಯ ವೃಂದದ ವಾದನಗಳು ಜೊತೆಗೆ ಅವರಿಗೆ ಬಹಳ ವಿಶೇಷವಾದಂತಹ ಸ್ವಾಗತವನ್ನ ಕೂಡ ಕೊಡ್ಲಿಕ್ಕಿದ್ದಾರೆ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ನೇರ ಪ್ರಸಾರದ ಮೂಲಕ ತಾವು ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ಆ ನೇರ ಪ್ರಸಾರದ ಮೂಲಕ ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ
ಮುಖ್ಯ ದ್ವಾರ ಗೇಟ್ ವೇ ಆಫ್ ಧರ್ಮಸ್ಥಳದಿಂದ ನೇರ ಪ್ರಸಾರವಾಗ್ತಿರುವಂತಹ ದೃಶ್ಯಾವಳಿಗಳು. ಇಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಂಚಿಯ ಪೀಠಾಧಿಪತಿಗಳಾಗಿರುವಂತಹ ಜಗದ್ಗುರು ಪೂಜ್ಯ ಶ್ರೀ ಶಂಕರಾಚಾರ್ಯ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರ ಆಗಮನಕ್ಕೆ ಬಹಳ ವಿಶೇಷವಾಗಿ ಇಲ್ಲಿ ಅವರನ್ನ ಸ್ವಾಗತಿಸುವುದಕ್ಕೆ ಎಲ್ಲ ರೀತಿಯಂತ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸ್ಲಿಕ್ಕಿದ್ದಾರೆ. ತಾವು ನೇರ ಪ್ರಸಾರದ ಮೂಲಕ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಈ ಒಂದು ತಯಾರಿಗಳು ನಡೆದಿದೆ ಅನ್ನುವಂಥದ್ದು. Test. Hello. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಇದೀಗ ಮುಖ್ಯ ದ್ವಾರದತ್ತ ಆಗಮಿಸ್ತಾ ಇದ್ದಾರೆ. ಅವರ ಆಗಮನ ಆಗ್ತಾ ಇರುವಂತದನ್ನು ತಾವೀಗ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಈ ಮುಖ್ಯ ದ್ವಾರದತ್ತ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗೇಟ್ ವೇ ಆಫ್ ಧರ್ಮಸ್ಥಳದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ.
ಬಹಳ ವಿಶೇಷವಾಗಿ ಈ ಒಂದು ತಯಾರಿಯನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಅಲಂಕಾರಗೊಂಡಿರುವಂತಹ ರಥವನ್ನ ಸಿದ್ಧಪಡಿಸಲಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಂಚಿಯ ಕಾಮಕೋಟಿ ಮಠದ ಪೀಠಾಧಿಪತಿಗಳು ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಆ ಎಲ್ಲ ಸಂಭ್ರಮದ ಕ್ಷಣಗಳನ್ನು ಕೂಡ ತಾವು ನೇರ ಪ್ರಸಾರದ ಮೂಲಕ ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಯಾವ ರೀತಿಯಂತಹ ಸಿದ್ಧತೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಎಲ್ಲ ರೀತಿಯಂತ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಅವರು ಬಂದ ಕೂಡಲೇ ಅವರಿಗೆ ಸಾಂಪ್ರದಾಯಿಕವಾದಂತಹ ಸ್ವಾಗತವನ್ನ ಕೂಡ ಕೊಡ್ಲಿಕ್ಕೆ ಸಕಲ ರೀತಿಯಂತ ತಯಾರಿಗಳನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸುತ್ತಿರುವಂತಹ ಶ್ರೀ ಕಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಪೂಜಾ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಭವ್ಯ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ವಿಶೇಷವಾದಂತಹ ತಯಾರಿ ಹೇಗಾಗಿದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ರಿ. ಅದ್ಧೂರಿ ತಯಾರಿ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ತಾವೀಗ ನೋಡ್ತಾ ಇರುವಂಥದ್ದು. ರಥ ಯಾವ ರೀತಿಯಾಗಿ ಸನ್ನದ್ಧಗೊಂಡಿದೆ ಮತ್ತು ಯಾವ ರೀತಿಯಾಗಿ ಆ ರಥ ಸಿದ್ಧಗೊಂಡಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ. ಬಹಳ ವಿಶೇಷವಾಗಿ ಈ ಒಂದು ಭವ್ಯ ಭಕ್ತಿಪೂರ್ವಕವಾದಂತಹ ಮೆರವಣಿಗೆಗೆ ಇಲ್ಲಿ ಎಲ್ಲ ರೀತಿಯಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಧರ್ಮಸ್ಥಳದ ಶ್ರೀ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ದೇವಳದ ಪ್ರಮುಖರು ಜೊತೆಗೆ ಅರ್ಚಕ ವೃಂದ ಬಹಳ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರೋದಕ್ಕೆ ಸಕಲ ರೀತಿಯಂತಹ ತಯಾರಿಗಳನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ನಾನು ಸುಳ್ಳು
ಬಹಳ ಬಹಳ ವಿಶೇಷವಾಗಿ ಈ ಒಂದು ಆ, ರಥಯಾತ್ರೆ ಅಥವಾ ಪುರಪ್ರವೇಶ ಕಾರ್ಯಕ್ರಮಕ್ಕೆ ಸಕಲ ರೀತಿಯಂಥ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕಂಚಿ ಕಾಮಕೋಟಿ ಮಠದ ಪೀಠಾಧಿಪತಿ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮಿ ಅವರು ಆಗಮನ ಆಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರಿಲ್ಲಿಗೆ ಆಗಮನ ಆಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅವರು ಆಗಮನ ಆದಾಗ ಅವರಿಗೆ ಭವ್ಯ ಸ್ವಾಗತ, ಇಲ್ಲಿ ಭಕ್ತಿಪೂರ್ವಕವಾದಂತಹ ಸ್ವಾಗತ ಅಥವಾ ಸಾಂಪ್ರದಾಯಿಕವಾದಂತಹ ಸ್ವಾಗತ, ಚೆಂಡೆಯ ನಿನಾದ ಇರಬಹುದು, ಬೇರೆ ಇತ್ಯಾದಿ ನಿನಾದದೊಂದಿಗೆ ಅವರನ್ನ ಭವ್ಯ ಮೆರವಣಿಗೆಯಲ್ಲಿ ಅಮೃತ ವರ್ಷಿಣಿ ತನಕ ಈ ಮೆರವಣಿಗೆ ಮೂಲಕ ಸಾಗಿಸುತ್ತಿದ್ದಾರೆ. ಅದಾದ ನಂತರ ಅನುಗ್ರಹ ಭಾಷಣ ಅಂದ್ರೆ ಆಶೀರ್ವಚನವನ್ನ ಅವರು ಮಾಡ್ಲಿಕ್ಕಿದ್ದಾರೆ. ಅನುಗ್ರಹ ಭಾಷಣವನ್ನ ಅವರು ಅಮೃತ ವರ್ಷಿಣಿಯಲ್ಲಿ ಮಾಡ್ಲಿಕ್ಕೆ ಇದ್ದಾರೆ. ಅದರ ಜೊತೆಗೆ ನವೆಂಬರ್ 9ರಿಂದ 16ರ ತನಕ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅವರು ಮೊಕ್ಕಾಂ ಹೂಡ್ಲಿಕ್ಕಿದ್ದಾರೆ. ಇಲ್ಲಿ ವಿಶೇಷವಾದಂತಹ ಪೂಜಾಂಗಗಳನ್ನ ನಡೆಸುತ್ತಿದ್ದಾರೆ. ನವೆಂಬರ್ 14ರಂದು ಗುರುವಾರ ಸಂಜೆ 5 ಗಂಟೆಗೆ ಧರ್ಮಸ್ಥಳದ ಅನ್ನಪೂರ್ಣ ಛತ್ರದ ಮೇಲಂತಸ್ತಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಭೋಜನಾಲಯವನ್ನ ಸ್ವಾಮೀಜಿಯವರು ಉದ್ಘಾಟಿಸಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳ ಅಪ್ಡೇಟ್ಗಳನ್ನು ಕೂಡ ಸುದ್ದಿ ನ್ಯೂಸ್ನಲ್ಲಿ ನೀವು ಕ್ಷಣಕ್ಕೂ ಕೂಡ ಪಡಿತಾ ಇರ್ತೀರಿ. ಪ್ರತಿ ಕ್ಷಣವೂ ಕೂಡ ಈ ಅಪ್ಡೇಟ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಇದೀಗ ಕಂಚಿ ಕಾಮಕೋಟಿ ಮಠದ ಶ್ರೀಗಳ ಆಗಮನಕ್ಕೆ ಕ್ಷಣಗಣನೆ ಅವರು ಬಹಳ ಹತ್ತಿರದಲ್ಲೇ ಇದ್ದಾರೆ. ಈಗಾಗಲೇ ಮಾಹಿತಿಯ ಪ್ರಕಾರ ಕೊಕ್ಕಡ ದಾಟಿ ಅವರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಅವರ ಸ್ವಾಗತಕ್ಕೆ ಸಕಲ ರೀತಿಯಾದಂತಹ ತಯಾರಿಗಳು, ಅವರನ್ನ ಭವ್ಯ ಸ್ವಾಗತಕ್ಕೆ ಸಕಲ ರೀತಿಯಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಅದ್ಧೂರಿ ಕಾರ್ಯಕ್ರಮ, ಭಕ್ತಿ ಪೂರ್ವಕವಾದಂತಹ ಸ್ವಾಗತಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಜ್ಜಾಗಿದೆ. ಇದೀಗ ನಿಮಗೆ ಸಂಪೂರ್ಣ ದೃಶ್ಯಾವಳಿಗಳನ್ನು ಒಮ್ಮೆ ತೋರಿಸ್ತೀವಿ. ಯಾವ ರೀತಿಯಾಗಿ ಇದೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ಸಂಭ್ರಮದ ಕ್ಷಣ ಅನ್ನುವಂಥದ್ದು. ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಅರ್ಚಕ ವೃಂದ, ನೌಕರ ವೃಂದ, ಇಲ್ಲಿಯ ಭಕ್ತಾದಿಗಳು, ಊರಿನವರು ಎಲ್ಲರೂ ಕೂಡ ಸೇರಿ ಕಂಚಿ ಕಾಮಕೋಟಿ ಮಠದ ಶ್ರೀಗಳನ್ನ ಸ್ವಾಗತಿಸಲಿಕ್ಕೆ ಸಕಲ ರೀತಿಯಂತ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಕಂಚಿ ಕಾಮಕೋಟಿ ಪೀಠಾಧಿಪತಿ ಪೂಜ್ಯ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿಯವರ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ಭವ್ಯ ಸ್ವಾಗತ ನೀಡಲಿಕ್ಕಿದೆ. ಆ ಎಲ್ಲ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದ್ದು ಆ ಸಂಭ್ರಮದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅವರು ಈ ಒಂದು ತಯಾರಿಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ತಯಾರಿ, ಆ ರಥದ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಆ ರಥದ ಅಲಂಕಾರ ಎಲ್ಲವೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಆ ಒಂದು ರಥ ಜೊತೆಗೆ ಅವರನ್ನ ಭವ್ಯವಾಗಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸುವುದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ತಾರೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದತ್ತ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಂಚಿಯ ಪೀಠಾಧಿಪತಿಯವರ ಆಗಮನವಾಗಲಿಕ್ಕಿದೆ. ಅವರ ಆಗಮನಕ್ಕೆ ಸಕಲ ರೀತಿಯಂತ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಬಹಳ ಅದ್ಧೂರಿ ಮೆರವಣಿಗೆಗೆ ಎಲ್ಲ ರೀತಿಯಂತ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ಬಹಳ ಅದ್ಧೂರಿ ಮೆರವಣಿಗೆ. ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಲು ಅವರನ್ನ ಬಹಳ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರ ಆಗಮನದ ದೃಶ್ಯಾವಳಿಗಳಂತ ತಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗೇಟ್ ವೇ ಆಫ್ ಧರ್ಮಸ್ಥಳ ಮುಖ್ಯ ದ್ವಾರದ ಮುಂಭಾಗದಿಂದ ಕಂಚಿ ಶ್ರೀಗಳನ್ನ ಕರೆದುಕೊಂಡು ಹೋಗಲಾಗುತ್ತೆ. ಅವರ ಪುರಪ್ರವೇಶದ ವಿಶೇಷ ಸಂದರ್ಭವನ್ನು ತಾವೀಗ ನೇರ ಪ್ರಸಾರದ ಮೂಲಕ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಇಲ್ಲಿ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಬಹಳ ಅದ್ಧೂರಿ ಸಂಪ್ರದಾಯಬದ್ಧವಾದಂತಹ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ಒಂದು ತಯಾರಿಗಳನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಬಹಳ ಅದ್ಧೂರಿ ಕಾರ್ಯಕ್ರಮದ ತಯಾರಿ. ಒಂದು ಕಡೆ ಸಾಂಪ್ರದಾಯಿಕ ತಯಾರಿ, ಮತ್ತೊಂದು ಕಡೆ ಅವರನ್ನ ಸ್ವಾಗತಿಸುವುದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅವರ ಆಗಮನ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರು ಆಗಮಿಸ್ತಾ ಇರುವಂತಹದ್ದು. ಇದೀಗ ಅವರನ್ನ ಸ್ವಾಗತಿಸುವುದಕ್ಕೆ ಸಕಲ ರೀತಿಯಂತ ತಯಾರಿಗಳನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಅವರ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಅವರು ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ನೇರ ಪ್ರಸಾದ ಈಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೂಡ ಇಲ್ಲಿಗೆ ಆಗಮಿಸಿದರೆ ವಿಶೇಷವಾಗಿ ಸ್ವಾಗತಿಸುವುದಕ್ಕೆ ಎಲ್ಲ ರೀತಿಯಂತ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಬಹಳ ಇದೀಗ ನೆರವೇರ್ತಾ ಇದೆ. ಒಂದು ಕಡೆಯಿಂದ ಚೆಂಡೆ, ಮತ್ತೊಂದು ಕಡೆಯಿಂದ ಸಾಂಪ್ರದಾಯಿಕ ಸಂಗೀತವನ್ನು ನೋಡ್ತಾ ಇದ್ದೀವಿ. ವೈಭವೋಪೇತವಾದ ಮೆರವಣಿಗೆಗೆ ಎಲ್ಲ ರೀತಿಯಂತ ತಯಾರಿ ನಡೆದಿರುವಂಥದ್ದು ಬಹಳ ವಿಶೇಷವಾಗಿ ಆ ತಯಾರಿಗಳು ಹೇಗೆ ನಡೆದಿದೆ ಅನ್ನೋದ್ರ ಜೊತೆಗೆ ಇಲ್ಲಿರ್ತಕ್ಕಂತಹ ಈ ಒಂದು ಜನರ ಉತ್ಸಾಹ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ಇದೀಗ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಡಲಾಗಿರುವಂಥದ್ದು. ಆ ಕ್ಷಣಗಳನ್ನ ಈಗ ನೋಡ್ತಾ ಇದ್ದೀವಿ. ಕಾಮಕೋಟಿ ಮಠದ ಪೀಠಾಧಿಪತಿ
ರಾಜೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರ ಆಗಮನ ಆಗ್ತಾ ಇದೆ. ಅವರಿಗಾಗಿ ಅವರ ಪುರಪ್ರವೇಶಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ 1996ರಲ್ಲಿ ಕಂಚಿಯ ಪೀಠಾಧಿಪತಿ ಈ ಬಾರಿ ಅವರು ನವೆಂಬರ್ 14ಕ್ಕೆ ಮುಖಾಮುಖಿದ್ದು ಶ್ರೀ ಕ್ಷೇತ್ರದ ಮಹಲ್ನಲ್ಲಿ ವಿಶೇಷ ಪೂಜೆಗಳಿಗೆ ಪೂರ್ವ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಅವರ ಪುರಪ್ರವೇಶ ಕಾರ್ಯಕ್ರಮದ ಸಂಭ್ರಮದ ಕ್ಷಣದಲ್ಲಿ ಇದೀಗ ನಾವಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪುರಪ್ರವೇಶ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀವಿ. 1996ರಲ್ಲಿ ಕಂಚಿಯ ಪೀಠಾಧಿಪತಿಗಳು ಆಗಮನ ಆಗಿತ್ತು. 1996ರಲ್ಲಿ ಇದೀಗ ಈ ಬಾರಿ ಮತ್ತೆ ಆಗಮಿಸ್ತಾ ಇದ್ದಾರೆ. 2 ದಶಕಗಳ ನಂತರ 25 ವರ್ಷಗಳ ನಂತರ ಅವರು ಆಗಮಿಸ್ತಾ ಇರುವಂಥದ್ದು. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇದೀಗ ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ತೋರಿಸ್ತಾ ಇದ್ದೀವಿ. ಇದೀಗ ರಸ್ತೆಯ ದೃಶ್ಯಾವಳಿಗಳು ತಾವೀಗ ನೋಡ್ತಾ ಇದ್ರಿ. ಈ ರಸ್ತೆಯಲ್ಲಿ ಅವರ ಆಗಮನ ಆಗ್ತಿದೆ. ಇಲ್ಲಿನ ಕೆಲವೇ ರಸ್ತೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅವರು ಆಗಮನ ಆಗ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಅವರು ಈ ರಸ್ತೆಯ ಮೂಲಕವಾಗಿ ಆಗಮಿಸಲಿಕ್ಕಿದ್ದಾರೆ. ಆಗಮನಗಳನ್ನು ತಾವೀಗ ನೋಡ್ಲಿಕ್ಕೆ ಇದೆ. ಆಗಮನಕ್ಕೆ ರೀತಿಯಲ್ಲಿ ಸರ್ವ ರೀತಿಯಲ್ಲಿ ತಯಾರಿಯನ್ನ ಮಾಡಿಕೊಂಡಿರುವುದು. ಈಗ ಪುರಪ್ರವೇಶ ಕಾರ್ಯಕ್ರಮದ ಅದ್ದೂರಿ ಮೆರವಣಿಗಾ ಕಾರ್ಯಕ್ರಮಕ್ಕೆ ತಾವೀಗ ಸಜ್ಜಾಗಿದ್ದೀರಿ. ಕೆಲವೇ ಕ್ಷಣದಲ್ಲಿ ಅವರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಆಗಮಿಸುವಂತಹ ದೃಶ್ಯಾವಳಿಗಳನ್ನು ತಾವೀಗ ಕೆಲವೇ ಕ್ಷಣದಲ್ಲಿ ನೋಡ್ಲಿಕ್ಕಿದ್ದೀರಿ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ಲಿಕ್ಕಿದ್ದೀರಿ. ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನವೆಂಬರ್ 16ರಂತ ಮೊಕ್ಕಾಮುಖದಲ್ಲಿರುವಂತಹ ಸ್ವಾಮೀಜಿಯವರು ಇಲ್ಲಿ ವಿಶೇಷವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ರೀತಿಯಾದಂತಹ ಶೆಡ್ಯೂಲ್ಗಳನ್ನು ಹೊಂದಿದ್ದಾರೆ. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ವಿಶೇಷವಾಗಿ ಎಲ್ಲ ಕಡೆಗೂ ಸುತ್ತಾಡಿ ಇಲ್ಲಿ ಒಂದು ಅಧ್ಯಯನವನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಅದರ ಜೊತೆಗೆ ಇಲ್ಲಿ ಪೂಜಾ ವಿಧಿವಿಧಾನಗಳನ್ನ ಶ್ರೀ ಕ್ಷೇತ್ರದ ವಸಂತ ಮಹಲ್ನಲ್ಲಿ ನೆರವೇರಿಸಲಿಕ್ಕಿದ್ದಾರೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ವಸಂತ ಮಹಲ್ನಲ್ಲಿ ಮಾಡಲಾಗಿದೆ. ಅದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾರಂಪರಿಕ ಕಾರ್ ಮ್ಯೂಸಿಯಂ ಏನಿದೆ ಅದನ್ನು ಕೂಡ ನೋಡ್ಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷವಾದಂತಹ ವಸ್ತು ಸಂಗ್ರಹಾಲಯವನ್ನು ಕೂಡ ನೋಡ್ಲಿಕ್ಕಿದ್ದಾರೆ. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸ್ವಚ್ಛತೆಯನ್ನು ಕೂಡ ಅವರು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡ್ಲಿಕ್ಕಿದ್ದಾರೆ. ಹೀಗೆ ವಿವಿಧ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿಕ್ಕಿದ್ದಾರೆ. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಜೊತೆಗೆ ಅವರ ನಿತ್ಯ ವಿವಿಧ ಪೂಜಾ ವಿಧಿವಿಧಾನಗಳನ್ನ ಇಲ್ಲಿ ಅವರು ಮೊಕ್ಕಾಂ ಹೂಡಿ ನೆರವೇರಿಸಲಿಕ್ಕಿದ್ದಾರೆ. ಬಹಳ
ಎಸ್, ಇದೀಗ ಆ, ಒಂದು ಅಪೂರ್ವ ಕ್ಷಣವನ್ನ ನಿಮಗೆ ತೋರಿಸ್ಲಿಕ್ಕಿದ್ದೇವೆ. ಕಂಚಿಯ ಕಾಮಕೋಟಿ ಮಠದ ಪೀಠಾಧಿಪತಿಗಳ ಆಗಮನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದೀವಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರ ಆಗಮನ ಆಗ್ಲಿಕ್ಕಿದೆ. ಅವರ ಆಗಮನದ ಒಂದು ಕ್ಷಣವನ್ನ ನಿಮಗೆ ನೇರ ಪ್ರಸಾದ ಮೂಲಕ ತೋರಿಸಲಿಕ್ಕಿದ್ದಾರೆ. ಆ ಕ್ಷಣದ ಜೊತೆಗೆ ಇಲ್ಲಿ ಸೇರಿರುವಂತಹ ಭಕ್ತ ವೃಂದ, ಇಲ್ಲಿ ಸೇರಿರುವಂತಹ ಎಲ್ಲ ನೌಕರ ವೃಂದ ಇರಬಹುದು, ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತ ವೃಂದ, ಕಂಚಿ ಕಾಮಕೋಟಿ ಶ್ರೀಗಳ ಅಭಿಮಾನಿಗಳು ಎಲ್ಲರೂ ಕೂಡ ಇಲ್ಲಿ ಸೇರಿರುವಂಥದ್ದು. ಅವರ ಭವ್ಯ ಸ್ವಾಗತಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ನಿಮಗೆ ನೋಡ್ತಾ ಇದ್ರಿ. 1996ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವರು ಆಗಮಿಸಿದ್ರು. ಇದೀಗ 2024 ಇಂದು ಅವರು ಆಗಮಿಸಲಿಕ್ಕಿದ್ದಾರೆ. ನವೆಂಬರ್ 16 ತನಕ ಅವರು ಮೊಕ್ಕಾಮಿಲ್ಲಿ ಕೂಡ್ಲಿಕ್ಕಿದ್ದಾರೆ. ವಿವಿಧ ಕಾರ್ಯಕ್ರಮಗಳ ಮೂಲಕ ಇಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಅವರು ಹಮ್ಮಿಕೊಳ್ಳಿಕ್ಕಿದ್ದಾರೆ. ನಮ್ಮ ಜೊತೆಗೆ ಪಂಚೇಶ್ ಚಾರ್ಮಾಡಿ ಅವರು ನಿಮಗೆ ಎಲ್ಲ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದಾರೆ. ನೇರ ಪ್ರಸಾರದ ಮೂಲಕ ದೃಶ್ಯಾವಳಿಗಳನ್ನ ಸೆರೆ ಹಿಡಿತಿರುವಂತಹವರು ನಮ್ಮ ಪಂಚೇಶ್ ಚಾರ್ಮಾಡಿ ಅವರು. ಪಂಚೇಶ್ ಚಾರ್ಮಾಡಿ ಮತ್ತು ಆದಿತ್ಯ ಶೆಟ್ಟಿ ಬಳಂಜೆ ಅವರ ಸಹಕಾರದೊಂದಿಗೆ ಇಲ್ಲಿ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಎಸ್, ಇದೀಗ ಕಂಚಿ ಕಾಮಕೋಟಿ ಮಠದ ಶ್ರೀಗಳ ಆಗಮನ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೇರ ಪ್ರಸಾರದ ಮೂಲಕ ನೋಡ್ತಾ ಇದ್ರಿ. ಬಹಳ ಅವರ ಆಗಮನ ಆಗ್ತಾ ಇದೆ. ಕಂಚಿ ಕಾಮಕೋಟಿ ಮಠದ ಶ್ರೀಗಳ ಆಗಮನ ಆಗ್ತಾ ಇದೆ. ಆ ಪೂರ್ವ ಕ್ಷಣವನ್ನ ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಅವರ ಆಗಮನಕ್ಕೆ ಎಲ್ಲ ರೀತಿಯಂತ ಸಕಲ ತಯಾರಿಗಳನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಬಹಳ ವಿಶೇಷವಾಗಿ ಕಂಚಿ ಕಾಮಕೋಟಿ ಮಠದ ಶ್ರೀಗಳ ಆಗಮನಕ್ಕೆ ಬೇಕಾದಂತಹ ತಯಾರಿಗಳ ಮಾಡಿಕೊಳ್ಳಲಾಗಿದೆ. ಅವರ ಆಗಮನ ಆಗಿದೆ. ನೋಡಿ, ಬಹಳ ವಿಶೇಷವಾಗಿ ಅವರ ಆಗಮನ ಆಗಿರುವಂಥದ್ದು. ಅವರು ಎಲ್ಲರಿಗೂ ಕೂಡ ಅಭಯ ಹಸ್ತವನ್ನ ಸೂಚಿಸ್ತಾ ಇರುವಂಥದ್ದು. ಅವರನ್ನ ಸ್ವಾಗತಿಸುವುದಕ್ಕೆ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಬಹಳ ವಿಶೇಷವಾಗಿ ಕಂಚಿ ಕಾಮಕೋಟಿ ಮಠದ ಶ್ರೀಗಳ ಆಗಮನ ಆಗ್ತಾ ಇರುವ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನೇರ ಪ್ರಸಾರಕ್ಕೆ ತೋರಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಅವರ ಓಂ ಶ್ರೀ ಮಂಜುನಾಥಾಯ ನಮಃ.
ಅವರಿಗೆ ಆ ಒಂದು ರಥಯಾತ್ರೆ ಅವರ ಪುರ ಪ್ರವೇಶ ಕಾರ್ಯಕ್ರಮಕ್ಕಾಗಿ ಸಜ್ಜುಗೊಳಿಸಿರುವಂತಹ ಎಲ್ಲ ರೀತಿಯಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಆ ಒಂದು ವೈಭವಯುತವಾದಂತಹ ಕ್ಷಣಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅವರನ್ನ ರಥದಲ್ಲಿ ಇಲ್ಲಿ ಕುಳ್ಳಿರಿಸಲಾಗಿದ್ದು ಅವರಿಗೆ ಸಾಂಪ್ರದಾಯಿಕವಾದಂತಹ ಸ್ವಾಗತ ನೀಡಲಾಗ್ತಾ ಇದೆ. ಬಹಳ ಎಲ್ಲ ಅರ್ಚಕ ವೃತ್ತದವರು ಸೇರಿಕೊಂಡು ಇಲ್ಲಿ ಸಾಂಪ್ರದಾಯಿಕವಾದ ಕಂಚಿ ಪೀಠಾಧಿಪತಿಗಳು ಆಗಮನವಾಗ್ತಾ ಇರುವಂತಹ ಅಪೂರ್ವ ಕ್ಷಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದ್ವಾರದ ಒಳಭಾಗವನ್ನು ಅವರು ಪ್ರವೇಶ ಮಾಡ್ತಾ ಇದ್ದಾರೆ. ಅರ್ಥಪೂರ್ಣವಾದಂತಹ ಪುರಪ್ರವೇಶ ಕಾರ್ಯಕ್ರಮವನ್ನ ತಾವೀಗ ನೋಡ್ತಾ ಇದ್ದೀವಿ. ಅದ್ದೂರಿ ಸಾಂಪ್ರದಾಯಿಕ ಭಕ್ತಿಪೂರ್ವಕವಾದಂತಹ ಮೆರವಣಿಗೆಯ ಮೂಲಕ ಕಂಚಿಯ ಪೀಠಾಧಿಪತಿಗಳನ್ನ ಇಲ್ಲಿ ಕರೆತರಲಾಗ್ತಾ ಇರುವಂತದ್ದು ಬಹಳ ವಿಶೇಷವಾಗಿ ಈ ಒಂದು ಅಪೂರ್ವ ಕ್ಷಣವನ್ನ ತಾವೀಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಎದುರುಗಡೆ ಅವರನ್ನ ಸ್ವಾಗತಿಸಲಾಗ್ತದೆ, ಅವರನ್ನ ಕರೆದುಕೊಂಡು ಬರಲಾಗ್ತದೆ. ಅಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷವಾದಂತಹ ಸಿದ್ಧಗೊಂಡಿರುವಂತಹ ರಥ, ಆ ರಥದ ಮೂಲಕ ಅವರನ್ನ ಕುಳ್ಳಿರಿಸಿಕೊಂಡು ಇಲ್ಲಿಗೆ ಕರೆತರಲಾಗ್ತಾ ಇರುವಂತದ್ದು ಕಂಚಿ ಕಾಮಕೋಟಿ ಮಠದ ಶ್ರೀಗಳ ಆಗಮನವಾಗಿದೆ. ಅವರ ಪುರಪ್ರವೇಶ ಕಾರ್ಯಕ್ರಮದ ಅಪೂರ್ವ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಯಾವ ರೀತಿಯಾಗಿ ಅವರ ಒಂದು ಪುರಪ್ರವೇಶ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂತ ತಾವೀಗ ನೇರ ಪ್ರಸಾರದ ಮೂಲಕ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅವರ ಪುರಪ್ರವೇಶ ಕಾರ್ಯಕ್ರಮವನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಕಂಚಿ ಕಾಮಕೋಟಿ ಪೀಠಾಧಿಪತಿ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿಯವರ ಆಗಮನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಿದೆ. ಅದ್ದೂರಿ ಮೆರವಣಿಗೆಯ ಮೂಲಕ, ಅದ್ದೂರಿ ಕಾರ್ಯಕ್ರಮದ ಮೂಲಕ ಅವರನ್ನ ಕರೆತರಲಾಗ್ತಿರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೈಭವೋಪೇತವಾದಂತಹ ಮೆರವಣಿಗೆಯ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ರಿ. ಯಾವ ರೀತಿಯಾಗಿ ಮೆರವಣಿಗೆ ನಡೀತಾ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಅದ್ದೂರಿ ಕಾರ್ಯಕ್ರಮ ನಡೀತಾ ಇರುವಂತದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ.
ಮೆರವಣಿಗೆ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೇವೆ. ಬಹಳ ವೈಭವದ ಮೆರವಣಿಗೆ ತಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಖ್ಯ ದ್ವಾರದ ಮೂಲಕ ತಾವೀಗ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಸ್ವಾಮೀಜಿ ಬರೋದು ಹಲೋ ಹಾ
Java pada dia tinggi nama kawaii deh ayo wireless deh sini berjaya side ano only corner bade one side corner bade close up करो शरणं प्रवद्ये सुरक्षितं भारे वायनोऽस्तु
ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಮೊದಲಿಗೆ ವೇದಿಕೆಯಲ್ಲಿ ಪೀಠಾಸೀನರಾದಂತಹ ಪರಮಪೂಜ್ಯ ಶ್ರೀ ತೊಡಗಿದೆ. ಶ್ರೀಪೀಠವು ಕಾಮಕೋಟಿ ಪೀಠ, ಶ್ರೀ ಕಂಚಿ ಮಠ, ಮೂಲ್ನಾಯ ಸರ್ವಜ್ಞ ಪೀಠ ಎಂದು ಕೂಡ ಕರೆಯಲ್ಪಡ್ತಾ ಇದೆ. ಶ್ರೀಮಠದ ಈ ಮೊದಲಿನ ಪರಮಾಚಾರ್ಯರಾಗಿದ್ದ ಶ್ರೀ 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 ಜಯೇಂದ್ರ ಸರಸ್ವತಿ ಶಂಕರಾಚಾರ್ಯರ ಅವಧಿಯಲ್ಲಿ ಅವರ ಉದಾರ ನಿಲುವು ಹಾಗೂ ಮಾರ್ಗದರ್ಶನದಲ್ಲಿ ಎಲ್ಲ ವರ್ಗದವರಿಗೂ ಮಠದಲ್ಲಿ ಶಿಕ್ಷಣ, ಮಠದ ಕಾರ್ಯಗಳಲ್ಲಿ ಸಹಭಾಗಿತ್ವವನ್ನು ನೀಡುವ ಮೂಲಕ ದೇಶದಾದ್ಯಂತ ಸಾವಿರಾರು ಶಾಖೆಗಳಲ್ಲಿ ಅದನ್ನು ವಿಸ್ತರಿಸಿ ಅನೇಕ ಲಕ್ಷ ಭಕ್ತ ವೃಂದಗಳನ್ನು ಹೊಂದಿ ಮಠವು ಅನೇಕ ಕಡೆಗಳಲ್ಲಿ ಅನೇಕ ವಿಚಾರಗಳಲ್ಲಿ ಬಹು ಆಯಾಮಗಳಲ್ಲಿ ಪ್ರಖ್ಯಾತಿಯನ್ನು ಗಳಿಸಿದೆ. ಇದೇ ಪದ್ಧತಿಯನ್ನು ಈಗಿನ ಪರಮಾಚಾರ್ಯರಾಗಿರ್ತಕ್ಕಂಥ ಶ್ರೀ 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 ಸನ್ನಿಧಾನಗಳವರು ಮುನ್ನಡೆಸಿಕೊಂಡು ವಿಸ್ತರಿಸಿ ಸುಖಿ ಆಧ್ಯಾತ್ಮಿಕ ಸಮಾಜದ ನಿರ್ಮಾಣಕ್ಕೆ ಆಶೀರ್ವದಿಸ್ತಾ ಇದ್ದಾರೆ. ಭಾರತದ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಪ್ರಾಚೀನ ಸಂಸ್ಕೃತಿಯ ನೆಲೆಬೀಡು, ಭವ್ಯ ದೇವಾಲಯಗಳ ನಾಡು ಶ್ರೀ ಕಂಚಿ. ಕಾಂಚೀಪುರಂನಲ್ಲಿ ಶ್ರೀ ಆದಿ ಶಂಕರಾಚಾರ್ಯರು ಆ ಕಾಲದಲ್ಲಿಯೇ ಜೈನ ವಿದ್ವಾಂಸರೊಡನೆ ಚರ್ಚೆ ನಡೆಸಿದ್ದರು ಎಂಬುದಕ್ಕೆ ಅನೇಕ ಶಾಸನ ಗ್ರಂಥಗಳು, ಐತಿಹ್ಯಗಳು, ಇತಿಹಾಸದ ಸಂಶೋಧನೆಗಳಲ್ಲಿ ಉಲ್ಲೇಖವಾಗಿದೆ. ಅದ್ವೈತ ಪರಂಪರೆ ಜೈನ ಧರ್ಮದೊಂದಿಗೆ ಸಾಮರಸ್ಯ ಸಹಬಾಳ್ವೆ ನಡೆಸಿದ್ದರ ದ್ಯೋತಕವೋ ಎಂಬಂತೆ ಕಂಚಿಯ ಪರಮಾಚಾರ್ಯರು ಶ್ರೀಕ್ಷೇತ್ರದೊಂದಿಗೆ ಪೂಜ್ಯ ಹೆಗ್ಗಡೆಯವರೊಂದಿಗೆ ಅದೇ ನಿಕಟ ಬಾಂಧವ್ಯವನ್ನು ಹೊಂದಿರುವುದು ದೈವಾನುಗ್ರಹ ಹಾಗೂ ಸಹಬಾಳ್ವೆಯ ದ್ಯೋತಕ. ಇದೀಗ ಇಲ್ಲಿ ನೆರೆದಿರುವ ನಮ್ಮೆಲ್ಲರನ್ನೂ ತಮ್ಮ ಅನುಗ್ರಹ ಸಂದೇಶಗಳ ಮೂಲಕ ಆಶೀರ್ವದಿಸಬೇಕಾಗಿ ಶ್ರೀ 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 ಮಹಾಸ್ವಾಮೀಜಿಗಳಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇವೆ, ವಿನಂತಿಸ್ತಾ ಇದ್ದೇವೆ. माता च पार्वती देवी पिता देवो महेश्वरः बान्धवाः शिवभक्ताश्च स्वदेशो भुवनत्रयं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् अपारकरुणासिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान्वहं. देवे देहे च देशे च भक्ति आरोग्य सुखप्रदं बुध पामर सेव्यन्तं श्री जयेन्द्रं नमाम्यहं. सदाशिवसमारम्भां शङ्कराचार्य मध्यमाम् अस्मदाचार्यपर्यन्तां वन्दे गुरुपरम्परां. ಮಂಜುನಾಥಾಯ ನಮಃ. ಇಲ್ಲಿ ಇದು ಧರ್ಮಕ್ಷೇತ್ರ ಧರ್ಮಸ್ಥಳಕ್ಕೆ ಬರಬೇಕಂತ ನಮ್ಮ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು 6-7 ತಿಂಗಳು ಮುಂಚೆ ನಮಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಅನ್ನದಾನ ಹಾಲದಲ್ಲಿ ಆಸೀನರಾಗಿ ಯಾರಕ್ಕೆ ವೃದ್ಧ ವಯಸ್ಸು ಆಗಿತ್ತೋ ಅವರೆಲ್ಲರೂ ಕೂಡ ಸೌಕರ್ಯವಾಗಿ ಅನ್ನದಾನ ಹಾಲು ವ್ಯವಸ್ಥೆ ಮಾಡಿದ್ವಿ. ಅದು ಉದ್ಘಾಟನೆಗೋಸ್ಕರವಾಗಿ ಬರಬೇಕಂತ ಅವರದ ಅಭ್ಯರ್ಥನೆ, ಅಭಿಪ್ರಾಯ, ಆಕಾಂಕ್ಷೆ. ನಾವು 20 ವರ್ಷ ಮುಂಚೆ ನಮ್ಮ ಗುರುಗಳ ಜೊತೆಗೆ ಇಲ್ಲಿ ಬಂದಿದ್ದೀವಿ. ನಮ್ಮ ಗುರುಗಳು 1971ನಲ್ಲಿ ನಾವು ಇಲ್ಲಿ ಇವಾಗ ಬರುವಾಗ ನೋಡಿಕೊಂಡು ಬಂದಿವಿ ಘಾಟ್ ರೋಡು. ಯಾವ ಥರ ಅವರು ಬಂದಿದ್ದಾರೆ. ಅವರು ಗಾಡಿ ಆ ಸಮಯದಲ್ಲಿ ಅವರು ಮೋಟ್ರ್ ಗಾಡಿ ಉಪಯೋಗ ಮಾಡಿಲ್ಲ. ಪೂರ್ಣ ಪರಿವಾರ ಅದು ಚಂದ್ರಮೌಳೀಶ್ವರ ಪೂಜಾ ತಗೊಂಡು ಇಲ್ಲಿ ಬಂದು ಇಲ್ಲಿ ಉಡುಪಿ ಅದೆಲ್ಲ ನೋಡಿ, ಕರ್ನಾಟಕ ಕ್ಷೇತ್ರದವೆಲ್ಲ ನೋಡಿ, ಅಲ್ಲಿ ತಮಿಳುನಾಡಲ್ಲಿ ಅವರು ಪ್ರಚಾರ ಮಾಡಿದ್ದಾರೆ.
ಇಲ್ಲಿ ಬರುವಾಗ ತಮಿಳಲ್ಲಿ ಬೋರ್ಡೆಲ್ಲ ನಾವು ನೋಡಿದ್ದೀವಿ. ಈ ಥರ ಸುಂದರವಾಗಿ ಕರ್ನಾಟಕ ತಿರುಪತಿ ಕ್ಷೇತ್ರ ಆ ಥರ ಇದು ಧರ್ಮಸ್ಥಳದನ್ನು ನಮ್ಮ ವೀರೇಂದ್ರ ಹೆಗ್ಡೆ ಅವರು ವಿಸ್ತಾರವಾಗಿ ನೂತನವಾಗಿ ಮುಂಚೆದಿಂದೇ ಆ ಕಾಲದಿಂದೇ ಇವರ ಅಜ್ಜ ಇವರು ತಂದೆ ರತ್ನಕುಮಾರ್ ಹೆಗ್ಡೆ ಅವರು ಅದು ರತ್ನವಾಗಿ ಇದು ಮಾಡಿದ್ದಾರೆ. ಇಂಡಿಯಾ ಗೇಟ್ ಅಂತ ಬಾಂಬೆಯಲ್ಲೇ ನಾವು ಗೇಟ್ ಎಲ್ಲ ನೋಡ್ತೀವಿ. ಇಲ್ಲೂ ಧರ್ಮದ್ವಾರವನ್ನು ಇಲ್ಲಿ ಇವರು ತಂದೆಯವರು ಆ ಕಾಲದಲ್ಲಿ ಮಾಡಿದ್ದಾರೆ. 4-5 ಸಭೆಗಳಲ್ಲಿ ಕೂಡ ಇವರದ್ದು ಸಮಾವೇಶ ಆಯಿತು. ಒಂದು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಒಂದು ಅನ್ನದಾನ ಯಾರೆಲ್ಲ ಮಾಡ್ತಾರೋ ಪ್ರಸಿದ್ಧ ಧಾರ್ಮಿಕ ಸಂಸ್ಥೆಗಳು ಅವರೆಲ್ಲ ಕರೆದು ಸನ್ಮಾನ ಕಾರ್ಯಕ್ರಮ ಅವರು ತಿರುಮಲ ತಿರುಪತಿ ದೇವಸ್ಥಾನ ಅವರು ಮಾಡಿದ್ದಾರೆ. ಆ ಸಮಯದಲ್ಲಿ ಪಂಜಾಬಿಂದು ಅಮೃತ್ಸರದಿಂದು ಅವರ ಸರ್ದಾರ್ಗಳು SGPC ಶಿರೋಮಣಿ ಗುರುದ್ವಾರ ಪ್ರಬಂಧ ಕಮಿಟಿಯವರು ಬೇರೆ ಬೇರೆ ಮುಖ್ಯ ದೇವಸ್ಥಾನಗಳು ಆ ಸಮಯದಲ್ಲಿ ಆಸ್ಥಾನ ಮಂಟಪ ತಿರುಪತಿಯಲ್ಲಿ ಒಂದು ಸಭೆ ಇತ್ತು. ಆ ಸಮಯದಲ್ಲಿ ನಮ್ಮ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಅಲ್ಲಿ ಬಂದಿದ್ದಾರೆ. ಇವರು ಸಮಾಜ ಸೇವಾ ಮತ್ತು ಸಮಾಜ ಸ್ಪೃಹ ಇವರದ ಮೂಲ ವಿಚಾರ ಒರಿಜಿನಲ್ ಥಿಂಕಿಂಗ್ ಅದು ನೋಡಿ ಇದು ನೋಡಿ ಆಲೋಚನೆ ಬರುವುದು ಒಂದು, ಸ್ವತಃ ಜನತೆಗೆ ಏನು ಬೇಕು ಆ ಥರ ನೂತನ ಆಲೋಚನೆ ಎಲ್ಲ ಮಾಡಿ ಬಹುಮುಖಿ ಪ್ರತಿಭಾ ಬೇರೆ ಬೇರೆ ಹೆಣ್ಮಕ್ಕಳಕ್ಕೋಸ್ಕರವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಸ್ವಯಂ ಉಪಾಧಿ ಅದಕ್ಕೋಸ್ಕರವಾಗಿ ಅದು ಮಾತ್ರ ಅಲ್ಲ, ಇಂಡಿಪೆಂಡೆನ್ಸ್ ಗೋಲ್ಡನ್ ಜೂಬ್ಲಿ ಸಮಯದಲ್ಲಿ ವ್ಯತ್ಯಾಸವಾಗಿ ಒಂದು ಕಾರ್ಯಕ್ರಮ ಎಲ್ಲಿ ಸೌಕರ್ಯ ಅವಶ್ಯಕತೆ ಇದೆ ಎಂದು ನೋಡಿ ಸಮಾಜದಲ್ಲಿ ಕಲ್ಯಾಣ ಮಂಟಪ ಮಾಡುವುದು ಒಂದು ವಿಷಯ, ಉತ್ಸವಗಳು ಮಾಡುವುದು ಒಂದು ವಿಷಯ. ಯಾರಿಗೆಲ್ಲ ಬೇರು ಅವರಿಗೆ ಶ್ರಮ ಇರುತ್ತದೋ ಅವ್ರಿಗೂ ಜೀವಿತಾನಂತರ ಆ ಕ್ಷೇತ್ರಗಳನ್ನು ಕೂಡ ರುದ್ರಭೂಮಿಯನ್ನು ಕೂಡ ವಿಶೇಷವಾಗಿ ನೋಡಿ ಅದಕ್ಕೋಸ್ಕರವಾಗಿ ಒಂದೊಂದು ಗ್ರಾಮಕ್ಕೆ ಇಷ್ಟು ಅಂತ 1 ಕೋಟಿ ಆ ಥರ ಅದು ಅಭೂತವಾಗಿ ಇದು ಯಾರೂ ಆಲೋಚನೆ ಮಾಡುವುದಿಲ್ಲ. ಆ ಥರ ವಿಶೇಷವಾಗಿ ಅವರು ಗ್ರಾಸ್ ರೂಟ್ದಲ್ಲಿ ಅದೆಲ್ಲ ಸಂಕೋಚ ಇರ್ತದೆ ಸಮಾಜದಲ್ಲಿ, ಆ ಥರ ಮಾಡುವುದಿಲ್ಲ. ಇವರು ಧೈರ್ಯವಾಗಿ ಅವರು ವಿಶಾಲ ದೃಷ್ಟಿಕೋನ ಇಟ್ಟುಕೊಂಡು ಬ್ರಾಡ್ ಮೈಂಡೆಡ್ ಬ್ರೈಟ್ ಆ್ಯಂಡ್ ಬ್ರಾಡ್ ಅದುಕೊಂಡು ಇಲ್ಲಿ ಆಯುರ್ವೇದ ಪ್ರಕೃತಿ ವೈದ್ಯ ಈ ಥರ ಇದೆಲ್ಲ 10 ವರ್ಷದಿಂದ ಸರ್ವಕಾರ ಭಾರತ ಸರ್ವಕಾರ ಮತ್ತು ಪ್ರದೇಶ ರಾಜ್ಯಗಳೆಲ್ಲ ಮಾಡ್ತಾರೋ ಅದಕ್ಕೆಲ್ಲ ಮುಂಚೆ ಇವರು 50 ವರ್ಷ ಮುಂಚೆ ಸಣ್ಣ ವಯಸ್ಸದಲ್ಲೇ ಈ ಬಾಧ್ಯತೆ ಇದೆಲ್ಲ ತಗೊಂಡು ನಾನ್ ಪೊಲಿಟಿಕಲ್ ಲೀಡರ್ಶಿಪ್ ಸಮಾಜದ ನೇತೃತ್ವವನ್ನು ಧರ್ಮ ಸಹಿತ ಸಮಾಜ ನೇತೃತ್ವ ಆರ್ಥಿಕ ವಿಕಾಸ ಸಹಿತ ಧಾರ್ಮಿಕ ನೇತೃತ್ವ ಧರ್ಮ ವಿರುದ್ಧ ಕಾಮಶ್ಚ ಆ ಥರ ಸಮಂವಾ ತ್ರಿವರ್ಗಂ ಧರ್ಮಾರ್ಥ ಕಾಮ ಇದು 3ಗೆ ಕೂಡ ಇವರು ಈ ಪ್ರದೇಶದ ಮಲೆನಾಡು ರತ್ನ ಆ ಥರ ಇಲ್ಲಿ ಈ ಪ್ರದೇಶದಕ್ಕೆ ಇವರದ್ದು ಸೇವಾ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿ ಅದೇ ನಾವು ಹಾಸನಲ್ಲಿ ಕೂಡ ಹೇಳಿದ್ದೀವಿ, ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಸ್ಕೂಲು ಆಸ್ಪತ್ರೆ ಕಾಲೇಜಸ್ಸು ಎಲ್ಲ ಧಾರ್ಮಿಕ ಸಂಸ್ಥೆಗಳೆಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಮುಂಚೆ ಇವರು ಶುರು ಮಾಡಿ ಆದರ್ಶವಾಗಿ ಅವರಿಗೆಲ್ಲ ಕೂಡ ಪ್ರೇರಣೆ ಮತ್ತು ಉತ್ಸಾಹ ಕೊಟ್ಟು ಆ ಥರ ಇದು ಫಸ್ಟು ದಿಸ್ ಕೈಂಡ್ ಆಫ್ ಜೋ ಸಂಸ್ಥಾ ಇದು ಅದು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನಾವು ನೋಡುವಾಗ ತಿರುಪತಿಯಲ್ಲಿ ಆ ಥರ ಭಕ್ತಾದಿಗಳಿಗೂ ಸೌಕರ್ಯದ ಮಾಡಿದ್ದಾರೆ. ಆ ಥರ ಇದೆಲ್ಲ ಚೆನ್ನಾಗಿ ಸಂಗ್ರಹಾಲಯ ಎಲ್ಲ ಮಾಡಿದ್ದಾರೆ. ಇವತ್ತು ಸಂಗ್ರಹಾಲಯ ಮತ್ತು
ಈ ದೇಶಕ್ಕೆ ಈ ಥರ ನೇತೃತ್ವಕ್ಕೆ ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ದೇಶದ ವಿಕಾಸ ಆಗುತ್ತದೆ. ದೇಶ ನ್ಯಾಷನಲ್ ಹೈವೇ 4 ಲೈನ್ 6 ಲೈನ್ ಅದೆಲ್ಲ ಮಾಡ್ತಾರೆ. ಅಂತರಿಕ್ಷದಲ್ಲಿ ಮಂಗಳಯಾನ್, ಚಂದ್ರಯಾನ್ ಎಲ್ಲ ಮಾಡ್ತಾರೆ. ಆ ಥರ ಭಾರತ ವಿಕಾಸವು ನಾವು ಕಾಣುತ್ತದೆ. ಅಮೃತೋತ್ಸವ ಎಲ್ಲ ಆಗುತ್ತದೆ. ಇದು ಒಂದು ಕಡೆ ಭೌತಿಕ ವಿಕಾಸ. ಆಧ್ಯಾತ್ಮಿಕ ವಿಕಾಸ, ವಿಚಾರದಲ್ಲಿ ವಿಕಾಸ. ಉದ್ಯಮ ಕಾರ್ಯ ಸಾಧಕ, ಎಲ್ಲರಿಗೂ ಫ್ರೀ ಕೊಡುವುದು ಬೇರು, ಅವರಿಗೆ ಅವಕಾಶ ಕೊಡುವುದು, ಆಪರ್ಚುನಿಟಿ ಕೊಡುವುದು. ಅದು ಆ ಥರ ಇವರು ವಿದ್ಯೆಯನ್ನು ಕೊಟ್ಟು ಇಂಗ್ಲೀಷು ಮತ್ತು ಇಂಜಿನಿಯರಿಂಗು, ಆಯುರ್ವೇದ ಈ ಥರ ಅವರಿಗೆಲ್ಲ ಸ್ವಯಂ ಉಪಾಧಿ ಬರುವುದಕ್ಕೆ ಇವರು ಆಲೋಚನೆ ಮಾಡಿ ಈ ಥರ ದೀರ್ಘಕಾಲಕ್ಕೆ ಸ್ಟೆಬಿಲಿಟಿ, ಸ್ಟ್ರೆಂತು, ಸಪೋರ್ಟ್ ಆ ಮೂರು ಕೊಡುವುದಕ್ಕೆ ಇವರು ಕೆಲಸ ಮಾಡ್ತಾರೆ. ಇದು ಸಾಧಾರಣ ವ್ಯಕ್ತಿಗಳಿಗೋಸ್ಕರವಾಗಿ ಅಸಾಧಾರಣ ಕಾರ್ಯಕ್ರಮ. ಇದು ಸಾಧಾರಣ ವ್ಯಕ್ತಿಗಳಿಗೋಸ್ಕರವಾಗಿ ಅಸಾಧಾರಣ ಕಾರ್ಯಕ್ರಮ. ಇದು ಈ ಪ್ರದೇಶ ವಿಕಾಸ ಮತ್ತು ರೀಜನಲ್ ಯೂನಿಟಿ. ಬೇರೆ ಬೇರೆ ವಿಷಯದಲ್ಲಿ ತಾವು ನೋಡ್ತೀರಿ, ಈ ರಾಜ್ಯಕ್ಕೆ ಆ ರಾಜ್ಯಕ್ಕೆ ಅದಲ್ಲ. ಧರ್ಮಸ್ಥಳ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳೆಲ್ಲರೂ ಕೂಡ ಒಂದು ಸೇರುವುದಕ್ಕೆ ಒಂದು ಯೂನಿಟಿ ಕ್ಷೇತ್ರ. ಇಲ್ಲಿ ಬಂದು ಕನ್ನಡದವರು ಬರ್ತಾರೆ, ನಮ್ಮ ತಮಿಳುನಾಡಿನಲ್ಲಿ ಭಾಳ ಜನ ಇಲ್ಲಿ ಬರ್ತಾರೆ. ಈ ಥರ ನ್ಯಾಷನಲ್ ಯೂನಿಟಿ, ರೀಜನಲ್ ಯೂನಿಟಿಗೋಸ್ಕರವಾಗಿ ದಕ್ಷಿಣ ಭಾರತದಲ್ಲಿ ಇದು ಒಂದು ಸಮಾವೇಶ ಕೇಂದ್ರವಾಗಿ ಇರ್ತದೆ. ಚುನಾವ್ ನಿಮಗೆಲ್ಲ ಗೊತ್ತು, ಎಲ್ಲರಿಗೆ 10 ಲಕ್ಷ 15 ಲಕ್ಷ ಜನಾಭಾ ಅವರೆಲ್ಲ ವೋಟ್ ಮಾಡಿ ಇದೆಲ್ಲ ಮಾಡ್ತಾರೆ. ಅವ್ರಿಗೆ ಪೋಟಿ ಸ್ಪರ್ಧೆಗಳು ಎಲ್ಲ ಇರ್ತದೆ. ನಮಗೆ ಸೀಟು ಬೇಕು, ಅದು ಬೇಕು, ಅದೆಲ್ಲ ಪ್ರತಿಯೋಗಿತಾ ಎಲ್ಲ ಇರ್ತದೆ. ಪ್ರತಿಯೋಗಿತಾ ಅಲ್ಲಿ ಇದೆ, ಯೋಗ್ಯತಾ ಇಲ್ಲಿ ಇದೆ. ಇಲ್ಲಿ ಅವರೇ ಇಂದ್ರಪ್ರಸ್ಥದಿಂದ ಅವರೇ ಕರೆದು, ಅದು ಒಂದು ಗೌರವ ಕರ್ನಾಟಕಕ್ಕೆ. ಇದು ಗೌರವ. ಅವರೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ತರಫದಿಂದ ನಾಮಿನೇಟೆಡ್ MP ಆಗಿರುವುದು ಅದು ದೊಡ್ಡ ಗೌರವ ಕರ್ನಾಟಕಕ್ಕೆ. ಇದು ಗೌರವ. ಆ ಥರ ಅವರೇ ಕರೆದು ಇವರನ್ನು ರಾಜ್ಯಸಭೆಯಲ್ಲಿ, ಆ ಕಾಲದಲ್ಲಿ ಹೇಳ್ತಾರೆ ಇವರು ರಾಜ್ಯಸಭೆಯಲ್ಲಿ ಯಾರು ಇರಬೇಕಂತ. ಆ ಥರ ಅನುಭವ, ಪ್ರಜ್ಞಾ, ಪ್ರತಿಷ್ಠಾ, ಪ್ರಶಸ್ತಿ, ಪ್ರಖ್ಯಾತಿ ಈ 4 ಕೂಡ ಇವರ ಇದರಲ್ಲಿ ಇದೆ. ಪ್ರಜ್ಞಾ ಇದೆ, ಪ್ರತಿಷ್ಠಾ ಗುಡ್ವಿಲ್ ಇದೆ, ಪ್ರಶಸ್ತಿ ಕೀರ್ತಿ ಇದೆ, ಪ್ರಖ್ಯಾತಿ ಪ್ರಚಾರ ಎಲ್ಲರಿಗೂ ಗೊತ್ತು. ಅಲ್ಲಿ ಯಾರೋ ಹಿಂದೂ ಫೇರ್ ಅಂತ ಮಾಡ್ತಾರೆ ಚೆನ್ನೈಯಲ್ಲಿ, ಅಲ್ಲಿ ವೀರೇಂದ್ರ ಹೆಗ್ಡೆ ಅವರು ಬರಬೇಕಂತ ಅಲ್ಲಿಂದು ಆಹ್ವಾನ ಆಮಂತ್ರಣ ಎಲ್ಲ ಕೊಡ್ತಾರೆ. ಈ ಥರ ಕರ್ನಾಟಕಕ್ಕೆ ಗೌರವ, ಯಶಸ್ಸು ಇವರದ ಕಾರ್ಯಕ್ರಮದಿಂದ ಚೆನ್ನಾಗಿ ಬೇರೆ ಕಡೆ ಎಲ್ಲ ಪ್ರಚಾರ ಆಗುತ್ತದೆ. ಈ ಥರ ನಮ್ಮ ದೇಶದಲ್ಲಿ ದಾರಿದ್ರ್ಯ ಉನ್ಮೂಲನ ಆಗಬೇಕು, ಗರೀಬಿ ಹಠಾವೋ ಅದು ಹೇಳ್ತಾರೆ. ಭಾವ ದಾರಿದ್ರ್ಯ ಕೂಡ ಇರಬಾರದು. ದ್ರವ್ಯ ದಾರಿದ್ರ್ಯ ಒಂದು, ಭಾವ ದಾರಿದ್ರ್ಯ ಮನಸ್ಸಲ್ಲಿ ಇಲ್ಲಿ ನಾವು ದಾನ ಮಾಡಬೇಕಾ, ನಾವು ಚಾರಿಟಿ ಮಾಡಬೇಕಾ, ಸರ್ವೀಸ್ ಮಾಡಬೇಕಾ, ಅದೆಲ್ಲ ಅಲ್ಲ. ಇವರದ್ದು ವಿಶಾಲ ಹೃದಯದಂದು ಎಲ್ಲರಿಗೂ ಸೌಖ್ಯ ಅದೆಲ್ಲ ಮಾಡಿ ಈ ಥರ ಒಂದು ಪ್ರೈವೇಟ್ ಇನಿಷಿಯೇಟಿವ್ ಇಲ್ಲಿ ಬರುವುದಕ್ಕೆ ಇಲ್ಲಿ ಒಂದು ನಗರವನ್ನೇ ಧಾರ್ಮಿಕ ನಗರವನ್ನೇ ಸೃಷ್ಟಿ ಮಾಡಿದ್ದಾರೆ. ಇದು ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಇಲ್ಲಿ ಈ ಕಾರ್ಯಕ್ರಮವೆಲ್ಲ ವಿಸ್ತಾರವಾಗಿ ಅನುಸೂತವಾಗಿ ಇದಕ್ಕೆಲ್ಲ ಅವರಿಗೆ ಸಹಾಯವಾಗಿ ಸಹಯೋಗವಾಗಿ ಯಾವ ಥರ ನಮ್ಮ ಪುರಾಣದಲ್ಲಿ ಸಹೋದರ ಭಾವ ಅಂತ ನಾವು ಎಲ್ಲ ಕಥೆಗಳಲ್ಲಿ ಅದು ಕೇಳ್ತೀವೋ ಆ ಥರ ವೀರೇಂದ್ರ ಹೆಗ್ಡೆ ಅವರಿಗೆ ಎಲ್ಲರೂ ಸಹಾಯವಾಗಿ ನಮ್ಮ ರಾಜೇಂದ್ರ ಕುಮಾರ್ ಸಹಿತ ಎಲ್ಲರೂ 4 ಜನ ಎಲ್ಲರೂ ಕೂಡ 3 ಅವರು ಮತ್ತು ತಂಗಿ ಎಲ್ಲರೂ ಸಪರಿವಾರ ಇದನ್ನು ಮಾಡುವುದು ಗొప్ప ವಿಶೇಷ. ನಮ್ಮ ಸನಾತನ ಧರ್ಮದಲ್ಲಿ ಅನ್ಡಿವೈಡೆಡ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅದು ಕಡಿಮೆ ಆಗುತ್ತದೆ.
ಈ ಸಮಯದಲ್ಲಿ ಎಲ್ಲರೂ ಒಂದು ಸೇರಿ ಜ್ಯೇಷ್ಠ ಭ್ರಾತ ಪಿತೃಸಮಃ ಆ ಥರ ವೀರೇಂದ್ರ ಹೆಗ್ಡೆ ಅವರನ್ನು ರತ್ನಕುಮಾರ್ ಹೆಗ್ಡೆ ಆ ಥರ ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡುವುದು ಅದು ಆದರ್ಶ ಕುಟುಂಬ ವ್ಯವಸ್ಥೆಗೆ ಒಂದು ಉದಾಹರಣೆ. ಫ್ಯಾಮಿಲಿ ಸಿಸ್ಟಮ್, ಅನ್ಡಿವೈಡೆಡ್ ಹಿಂದೂ ಫ್ಯಾಮಿಲಿ ಸಿಸ್ಟಮ್ ಆ ಥರ ಹೇಳ್ತಾರೆ, ಅವಿಭಕ್ತ ಕುಟುಂಬ ಆ ಥರ ಎಲ್ಲರೂ ಸೇರಿ ಒಂದೊಂದು ಕಾರ್ಯಕ್ರಮವನ್ನು ಬಾಧ್ಯತವನ್ನು ಎಲ್ಲರೂ ನಿರ್ವಹಿಸಿ ಈ ಧರ್ಮಸ್ಥಳವನ್ನು ಮಂಜುನಾಥ, ಮಂಜು ಮೀನ್ಸ್ ಸೌಂದರ್ಯ, ಮಂಜು ಭಾಷಣ ಆ ಥರ ಇದು ಸೌಂದರ್ಯ ನಗರವಾಗಿ, ಸೌಂದರ್ಯ ನಗರ, ಸಂಸ್ಕೃತಿ ನಗರ, ಸೇವಾ ನಗರ, ಸೌಂದರ್ಯ ನಗರ, ಇದೆಲ್ಲ ಸೌಂದರ್ಯ ಆಸ್ಥಾನ ಮಂಟಪ ತಿರುಪತಿಯಲ್ಲಿ ಆ ಥರ ಇದು. ನಾವು ನೇಪಾಳದಲ್ಲಿ ಒಂದು ಮಂಟಪ ನೋಡಿದ್ವಿ, ಸಾರ್ಕು ಮಂಟಪ, ಆ ಥರ ಸೌಂದರ್ಯ ಇದೆ, ಸಂಸ್ಕೃತಿ ಇದೆ, ಸೇವಾ ಕಾರ್ಯಕ್ರಮ ಇದೆ. ಕಲ್ಚರ್ ಆ್ಯಂಡ್ ಬ್ಯೂಟಿ, ಸೌಂದರ್ಯ ಮತ್ತು ಸೇವಾ ಸರ್ವೀಸ್ ಆ ಥರ ಈ ಧರ್ಮಸ್ಥಳವನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು 4-5 ದಿವಸ ಇಲ್ಲಿ ಇರ್ತೀವಿ. ಕಾರ್ತಿಕ ಸೋಮವಾರ ಪೂಜಾ ಇಲ್ಲಿ ಮಾಡ್ತೀವಿ, ಚಂದ್ರಮೌಳೀಶ್ವರ ಪೂಜಾ, ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ವಿಶೇಷ, ಅಲ್ಲಿ ಹೋಗಿ ಬರೋದಕ್ಕೆ ಆಲೋಚನೆ ಮಾಡಿದ್ವಿ. ದ್ವಾದಶಿ ಪೂಜಾ ಇಲ್ಲಿ ಮಾಡ್ತೀವಿ, ಪ್ರದೋಷ ತ್ರಯೋದಶಿ ಪೂಜಾ ಭಾಳ ವಿಶೇಷ. ಗುರುವಾರದಲ್ಲಿ ಸಭಾ ಇಟ್ಟಿದ್ದಾರೆ, ಒಂದು ಸಾಮೂಹಿಕ ಕಾರ್ಯಕ್ರಮ. ಶುಕ್ರವಾರದಲ್ಲಿ ಪೌರ್ಣಮಿ ಸ್ನಾನ ಮತ್ತು ಸಂವತ್ಸರದಲ್ಲಿ ಒಂದು ದಿವಸ ಅಲ್ಲಿ ತಮಿಳುನಾಡಲ್ಲಿ ಶಿವಾಲಯಗಳಲ್ಲಿ ಮತ್ತು ಶಿವಕ್ಷೇತ್ರದಲ್ಲಿ ಅನ್ನಾಭಿಷೇಕ ಅಂತ ಒಂದು ಕಾರ್ಯಕ್ರಮ ಮಾಡುತ್ತಾರೆ. ನಮ್ಮ ದೇಶದಲ್ಲಿ ಸಸ್ಯ ಸಮೃದ್ಧಿ ಇರಬೇಕು, ವ್ಯವಸಾಯ ಕೃಷಿ ಕ್ಷೇತ್ರದಲ್ಲಿ ಸುಭಿಕ್ಷೆ ಇರಬೇಕು. ಅದಕ್ಕೋಸ್ಕರವಾಗಿ ಪರಮೇಶ್ವರಿಗೆ ಅನ್ನದಿಂದ ಅಭಿಷೇಕ ಮಾಡ್ತಾರೆ. ಆ ಥರ ಅನ್ನಾಭಿಷೇಕ ಕಾರ್ಯಕ್ರಮ ಕಂಚಿಮಠದಲ್ಲಿ ಪ್ರತಿ ವರ್ಷ ಆಗುತ್ತದೆ. ಆ ಕಾರ್ಯಕ್ರಮ ಇಲ್ಲಿ ನಾವು ಧರ್ಮಸ್ಥಳದಲ್ಲಿ ಮಾಡ್ತೀವಿ. ಶನಿವಾರ ಇದೆಲ್ಲ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಅವರು ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ಅವರು ನಮಗೆ ಆಮಂತ್ರಣ ಕೊಟ್ಟಿದ್ದಾರೆ. ನಾವು ಅನೇಕ ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಈ ಥರ ಈ ಮಲೆನಾಡು ಎಲ್ಲ ನೋಡಿ ಜನರೆಲ್ಲರೂ ಕೂಡ ಈ ಥರ ಭಕ್ತಿ, ಸೇವಾ, ವಿದ್ಯಾ, ಇದು ನಮ್ಮ ದೇಶಕ್ಕೆ ವ್ಯಕ್ತಿತ್ವ, ನಮ್ಮ ದೇಶಕ್ಕೆ ವ್ಯಕ್ತಿತ್ವ. ಇದು ಇಂಜಿನಿಯರಿಂಗು, ಇಂಡಸ್ಟ್ರಿ ಎಲ್ಲ ಬೇಕು ನಮಗೆ. ಆ ಥರ ನಮ್ಮ ಭಾಷಾ ಏನೇನು ಉಂಟೋ ತೆಲುಗು, ಕನ್ನಡ, ಮಲಯಾಳಂ ಆ ಥರ ಪ್ರದೇಶ ಭಾಷಾ ವಿಕಾಸ ಇರಬೇಕು. ಧರ್ಮದ ಸಂಬಂಧಿತ ಭಾಷಾ ಇದು ಸಂಸ್ಕೃತ ಭಾಷಾ, ಅದಕ್ಕೂ ಸಂರಕ್ಷಣೆ ಮಾಡಬೇಕು. ವೇದಶಾಸ್ತ್ರ ಪುರಾಣವನ್ನು ಸಂರಕ್ಷಣೆ ಮಾಡಬೇಕು. ಕರ್ನಾಟಕ ಸಂಗೀತ ಅಂತ ಹೆಸರು, ಅಲ್ಲೇ ಪಾಠ ಮಾಡ್ತಾರೆ ತಮಿಳುನಾಡಲ್ಲಿ, ಅವ್ರಿಗೆ ಹೆಸರು ಕರ್ನಾಟಕ ಸಂಗೀತ. ಆ ಥರ ಕರ್ನಾಟಕ ಸಂಗೀತ, ಯಕ್ಷಗಾನ ಇದೆಲ್ಲ ಕೂಡ ನಾವು ಸಂರಕ್ಷಣೆ ಮಾಡಬೇಕು. ವಿದ್ವಾಂಸರು ಯಾರಿದ್ದಾರೋ ಅವರನ್ನು ನಾವು ಸಂರಕ್ಷಣೆ ಮಾಡಬೇಕು, ಪೋಷಣೆ ಮಾಡಬೇಕು. ವಿದ್ವಾಂಸರನ್ನು ಪೋಷಣೆ ಮಾಡಬೇಕು, ವಿದ್ಯೆಯನ್ನು ಸಂರಕ್ಷಣೆ ಮಾಡಬೇಕು. ಆ ಥರ ಚೆನ್ನ ಆಲೋಚನೆಗಳನ್ನ ಇಟ್ಟುಕೊಂಡು ಎಲ್ಲರೂ ಈ ಧಾರ್ಮಿಕ ಮಾರ್ಗದಲ್ಲಿ ಇದ್ದು ಮಂಜುನಾಥ ಅನುಗ್ರಹದಿಂದ, ಕಂಚಿ ಕಾಮಾಕ್ಷಿ ಅನುಗ್ರಹದಿಂದ, ನಮ್ಮ ಗುರುಗಳು ಜೈನ ಸರಸ್ವತಿ ಸ್ವಾಮಿಗಳು, ನಮ್ಮ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು, ಅವ್ರಿಗೂ ವೀರೇಂದ್ರ ಹೆಗ್ಡೆ ಅಂದರೆ ಭಾಳ ಅನುಗ್ರಹ ಬರದ ಇವರ ವಿಷಯದಲ್ಲಿ ಅವರಿಗೆ. ಆ ಥರ ನಮ್ಮ ಇಬ್ಬರು ಗುರುಗಳು ಕೂಡ ಇವರಂದರೆ ಪ್ರೇಮ ಅನುಗ್ರಹದ ಇದೆ. ಅದಕ್ಕೋಸ್ಕರವಾಗಿ ನಾವು ಇವರು ಹೇಳಿದಾಗ ಇಷ್ಟು ದೂರ ಇಲ್ಲಿ ಬರೋದಕ್ಕೆ ಕಾರಣ ಮುಖ್ಯ ಅದುವೇ. ಎಲ್ಲರೂ ಸೇರಿ ಧರ್ಮೋ ರಕ್ಷತಿ ರಕ್ಷಿತಃ, ಆ ಥರ ಧರ್ಮವನ್ನು ನಾವು ಸಂರಕ್ಷಣೆ ಮಾಡಿ ತದ್ವಾರ ನಮ್ಮ ದೇಶದಲ್ಲಿ ಸುರಕ್ಷಾ, ಸುವಿದ್ಯಾ, ಸುಭಿಕ್ಷಾ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಹರ ಹರ ಶಂಕರ, ಜಯ ಜಯ ಶಂಕರ.